ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಯೇಸು ನಾಮದಲ್ಲಿ ಅಂತ ನಂಬ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಪ್ರಾರ್ಥನೆ, ಯೇಸುವಿನ ಕರುಣೆಯಿಂದ. ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿರುವ ವಿಷಯ ಏನಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಡಿಪ್ರೆಷನಿಗೆ ಒಳಗಾಗ್ತಾ ಇದ್ದಾರೆ. ಕೆಲವೊಂದು ವಿಧ ವಿಧವಾದ ನಾನಾ ಥರದ ರೋಗಗಳಿಗೆ ತುತ್ತಾಗಿದವರು ಇರ್ಬೋದು, ಅಥವಾ ಮನೆಯಲ್ಲಿ ಕಷ್ಟ ಸಂಕಟಗಳು, ಅಥವಾ ಬೇರೆ ನಾನಾ ಕಾರಣಗಳು. ಡಿಪ್ರೆಷನಿಗೆ ಒಂದೇ ಕಾರಣ ಅಂತಿಲ್ಲ, ನಾನಾ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಜನ ಡಿಪ್ರೆಷನಿಗೆ ಒಳಗಾಗ್ತಾ ಇರುವಾಗ ನಾವು ದೇವರ ವಾಕ್ಯದ ಮುಖಾಂತರ ಇದನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 42ನೇ ಕೀರ್ತನೆ 11ನೇ ವಾಕ್ಯ ಹೇಳುತ್ತೆ, ಎನ್ನ ಮನವೇ ಚಿಂತಿಸುವುದೇಕೆ, ನನ್ನ ಮನವೇ ಯಾಕೆ ಚಿಂತೆ ಮಾಡ್ತೀಯ, ವ್ಯಥೆ ಪಡುವುದೇಕೆ, ದೇವರಲ್ಲಿಡು ನಂಬಿಕೆ. ನನ್ನ ಮನವೇ ಯಾಕೆ ನೀನು ಚಿಂತೆ ಮಾಡ್ತೀಯಾ, ಯಾಕೆ ವ್ಯಥೆ ಪಡ್ತೀಯ, ದೇವರಲ್ಲಿ ನಂಬಿಕೆ ಇಡು, ಯೇಸುವಿನಲ್ಲಿ ಭರವಸೆ ಇಡು. ಯೇಸುವನ್ನೇ ದೃಷ್ಟಿಸಿ ನೋಡುವವನ ಮುಖ ಯಾವತ್ತೂ ಕಳೆಗುಂದಿ ಹೋಗೋದಿಲ್ಲ, ಯಾವತ್ತೂ ಅವನು ನಾಚಿಕೆಗೆ ಗುರಿಯಾಗುವುದಿಲ್ಲ. ಅದು ದೇವರ ವಾಗ್ದಾನ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ಹೇಳುತ್ತೆ, ನೀನು ಚಿಂತೆ ಮಾಡಬೇಡ, ನೀನು ವ್ಯಥೆ ಪಡಬೇಡ, ವ್ಯರ್ಥವಾದ ಆಲೋಚನೆಗೆ ನೀನು ಮಗ್ನವಾಗಬೇಡ. ಕಂಪ್ಲೀಟ್ ದೇವರಲ್ಲಿ ಶರಣಾಗು, ದೇವರಿಗೆ ಸರೆಂಡರ್ ಆಗು, ದೇವರಲ್ಲಿ ಭರವಸೆ ಇಡು. ಕೆಲವೊಮ್ಮೆ ನಾವು ಈ ಡಿಪ್ರೆಷನ್ಗೆ ಒಳಗಾಗಿರುವಾಗ ಯಾರು ಏನು ನಮಗೆ ಕನ್ಸೋಲ್ ಮಾಡಿದ್ರು, ಏನು ಸಮಾಧಾನ ಪಡಿಸಿದ್ರು, ಅದು ಸಮಾಧಾನ ಆಗಲ್ಲ. ಯಾರು ನಮಗೆ ಏನಾದರೂ ಸಾಂತ್ವನದ ಮಾತುಗಳು ಹೇಳಿದ್ರು, ಅಥವಾ ದೇವರ ವಾಕ್ಯದ ಮೂಲಕ ನಮ್ಮನ್ನು ಕನ್ಸೋಲ್ ಮಾಡೋಕ್ಕೆ ನೋಡಿದ್ರು, ಅದು ನಮಗೆ ತಾಗಲ್ಲ. ಏಕೆಂದರೆ ಈ ಡಿಪ್ರೆಷನ್ ಅಂತ ಹೇಳೋದು ಉಂಟಲ್ಲ, ಹುಚ್ಚು ಹಿಡಿತದಲ್ಲ, ಅದಕ್ಕಿಂತ ಇನ್ನೊಂದು ಸ್ಟೇಜ್, ಸ್ವಲ್ಪ ಹಿಂದಿನ ಸ್ಟೇಜ್ ಅದು. ಅಂದರೆ ಅಂಥ ಅದೊಂದು ಮನೋವ್ಯಾಧಿ. ಅದು ತುಂಬ ಕಷ್ಟ. ಅದು ಅನುಭವಿಸುವವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಏಕೆಂದರೆ ಡಿಪ್ರೆಷನ್ ಅಂತ ಹೇಳುವ ಒಂದು ವರ್ಡ್ ಉಂಟಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಯಾವ ಮೆಡಿಸಿನಿಂದಲೂ ಕೂಡ ಕೆಲವೊಮ್ಮೆ ಅದನ್ನ ಸರಿ ಆಗಲ್ಲ. ಹಾಗಾಗಿ ಟ್ಯಾಬ್ಲೆಟ್ಸ್ ಅಂದರೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ. ಮೆಡಿಸಿನಿಂದ ಸಾಧ್ಯ ಆಗಲ್ಲ ಅಂತಲ್ಲ, ಅದಕ್ಕೆ ಸರಿಯಾದ ಆ್ಯಂಟಿ ಡಿಪ್ರೆಷನ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿದಾಗ ಮಾತ್ರ. ನಾನು ಹೇಳೋದು, ಈ ಮನಸ್ಸು ದೇವರಿಗೆ ಸೇರಿದ್ದು, ನಮ್ಮ ಆತ್ಮ ಮನಸ್ಸು ಶರೀರ ದೇವರಿಗೆ ಸೇರಿದ್ದು. ಏಕೆಂದರೆ ದೇವರು ನನ್ನನ್ನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ, ನಾನು ನೀನು ಅವರ ಆಲೋಚನೆಯಲ್ಲಿ ಇರುವಾಗಲೇ ಅವರ ಕಣ್ಣು ನನ್ನನ್ನು ನಿನ್ನನ್ನು ನೋಡಿತು. ನನ್ನ ಬಗ್ಗೆ ನಿನ್ನ ಬಗ್ಗೆ ಅವರಿಗೊಂದು ಒಳ್ಳೆ ಆಲೋಚನೆ ಇದೆ, ಪ್ಲಾನ್ ಇದೆ, ಪದ್ಧತಿ ಇದೆ. ನಾವು ಅವರ ಮಕ್ಕಳು, ನಾವು ಯೇಸುವಿನ ಮಕ್ಕಳು. ಹಾಗಾಗಿ ನನ್ನ ಜೀವನದಲ್ಲಿ ಇವತ್ತೇನು ಸಂಭವಿಸಬೇಕು, ನಿನ್ನೆ ಏನು ಸಂಭವಿಸ್ತು, ನಾಳೆ ಏನು ಸಂಭವಿಸ್ತದೆ, ಅದು ಯೇಸುವಿಗೆ ಗೊತ್ತುಂಟು. ಯೇಸುವಿಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ. ಆದರೆ ನಾನು ನೀನು ಎಷ್ಟು ಪ್ರಾರ್ಥಿಸುವ ವ್ಯಕ್ತಿ ಆದರೂ ಎಷ್ಟೋ ಬಾರಿ ಅದನ್ನು ನಾವು ಮರ್ತೋಗ್ತೀವಿ. ಯೇಸುವಿಗೆ ಗೊತ್ತಿಲ್ಲದೆ, ವಿತೌಟ್ ಜೀಸಸ್ ನಾಲೆಡ್ಜ್ ನಥಿಂಗ್ ವಿಲ್ ಹ್ಯಾಪನ್ ಇನ್ ಮೈ ಲೈಫ್ ಅಂತ ಹೇಳೋದನ್ನ, ಯೇಸುವಿಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಏನು ಸಂಭವಿಸೋದಿಲ್ಲ ಅಂತ ಹೇಳುವ ಆ ಒಂದು ಕಠೋರವಾದ ಸತ್ಯವನ್ನು ನಾನು ನೀನು ಎಷ್ಟೋ ಸಲ ಮರ್ತು ಹೋಗ್ತೀವಿ ಪ್ರಿಯರೇ. ಆ ಮರೆತು ಹೋಗುವ ಕಾರಣನೇ ಚಿಂತೆಗೆ ಒಳಗಾಗಿ ನಾವು ಮನೋರೋಗಿಗಳಾಗಿ ಇವತ್ತು ನಾವು ಬದಲಾಗ್ತಾ ಇದ್ದೀವಿ. ನೋಡಿ, ಚಿತೆ ಸತ್ತವ್ರನ್ನ ಸುಟ್ಟರೆ ಚಿಂತೆ ಇರುವವ್ರನ್ನೇ ಸುಟ್ಟಾಕ್ಬಿಡುತ್ತೆ ಅಂತೆ. ಅಂದರೆ ಸತ್ತ ಶರೀರವನ್ನು ಸುಡಲಿಕ್ಕೆ ಅದು ಅಷ್ಟು ಕಷ್ಟ ಇಲ್ಲ. ಯಾಕೆಂದರೆ ಸತ್ತ ಶರೀರ ಎದ್ದು ಓಡೋದಿಲ್ಲ, ಸತ್ತ ಶರೀರ ಅಲುಗಾಡೋದಿಲ್ಲ. ಆದರೆ ನನಗೂ ನಿನಗೂ ಇವತ್ತು ಜೀವ ಇದೆ. ಜೀವ ಇರುವಾಗಲೇ ಚಿಂತೆ ಅಂತ ಹೇಳೋದು ಒಂದು ಗೆದ್ದಲು ಹುಳ ನೋಡಿ ಒಳಗಿಂದಲೇ ಹೇಗೆ ತಿನ್ಕೊಂಬರುತ್ತೆ, ಅದೇ ರೀತಿ ನಮ್ಮ ಶರೀರವನ್ನು ತಿನ್ಕೊಂಡು ಹೋಗುತ್ತೆ. ಅಂದರೆ ನಮ್ಮ ಶರೀರದಲ್ಲಿರುವ ಸಂತೋಷವನ್ನು, ನಮಗಿರುವ ಆನಂದವನ್ನು, ನಮಗಿರುವ ಉಲ್ಲಾಸವನ್ನು ಎಲ್ಲದೂ ತಿಂದ್ಕೊಂಡ್ಬಿಡುತ್ತೆ. ಅಷ್ಟಕ್ಕೆ ನಮ್ಮ ತಲೆಯಲ್ಲಿ ಪಕ್ಷಿ ಗೂಡು ಕಟ್ಟುವ ತನಕ ನಾವು ಖಂಡಿತ ಬಿಡಬಾರ್ದು ಪ್ರಿಯರೇ. ಅದರ ಮೊದಲು ಯೇಸುವಿನಲ್ಲಿ ಬಂದು ಬಿಡಬೇಕು. ಅದರ ಮೊದಲು ಯೇಸುವಿನಲ್ಲಿ ನಾವು ಒಂದಾಗಿ ಬಿಡಬೇಕು. ಅದಕ್ಕೇನೆ ದೇವರ ವಾಕ್ಯ ಹೇಳೋದು, ನನ್ನ ಮನವೇ ನೀನು ಯಾಕೆ ಚಿಂತೆ ಪಡ್ತೀಯಾ, ಯಾಕೆ ನೀನು ವ್ಯಥೆ ಪಡ್ತೀಯಾ, ದೇವರಲ್ಲಿ ನೀನು ಭರವಸೆ ಇಡು, ದೇವರಲ್ಲಿ ನೀನು ನಂಬಿಕೆ ಇಡು. 1 ಪೇತ್ರ 5:6-7 ಹೇಳುತ್ತೆ,
ನಿನ್ನ ಬಗ್ಗೆ ದೇವರಿಗೆ ಒಂದು ಒಳ್ಳೆ ಆಲೋಚನೆ ಇದೆ. ದೇವರಿಗೆ ನಿನ್ನ ಬಗ್ಗೆ ಚಿಂತೆ ಇದೆ. ನಿನ್ನ ಬಗ್ಗೆ ಚಿಂತೆ ಇದೆ. ನಿನ್ನ ಎಲ್ಲ ಚಿಂತಾಭಾರಗಳನ್ನು ದೇವರಿಗೆ ಒಪ್ಪಿಸಿಕೊಡು. ಆತನಿಗೆ ನಿನ್ನ ಮೇಲೆ ಲಕ್ಷ್ಯವಿದೆ. ದೇವರಿಗೆ ನಿನ್ನ ಮೇಲೆ ಚಿಂತೆ ಇದೆ. ನನ್ನ ಎಲ್ಲ ಚಿಂತಾಭಾರಗಳನ್ನು, ನಿನ್ನ ಎಲ್ಲ ಭಾರಗಳನ್ನು ದೇವರಿಗೆ ನಾನು ನೀನು ಯಾವಾಗ ಒಪ್ಪಿಸ್ತೀವೋ, ಕಂಪ್ಲೀಟ್ ಯಾವಾಗ ನಾನು ನೀನು ಸರೆಂಡರ್ ಆಗ್ತೀವೋ, ಆಗ ಅದನ್ನೆಲ್ಲ ಒತ್ತುಕೊಳ್ಳಿಕ್ಕೆ ದೇವರು ರೆಡಿ ಇದ್ದಾರೆ. ನಾನು ನೀನು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಷ್ಟೇ. ನಾನು ನೀನು ಕೊಡ್ಲಿಕ್ಕೆ ರೆಡಿ ಇಲ್ಲ. ನೋಡಿ ಪ್ರಿಯರೇ, ನೀನು ನಾನು ಡಿಪ್ರೆಷನ್ಗೆ ಒಳಗಾಗೋದು ನನಗೂ ನಿನಗೂ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನಿನ್ನ ಕುಟುಂಬದ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೂಡ ಹಾಳು ಮಾಡಿಬಿಡುತ್ತೆ. ನಾವು ಕುಟುಂಬದಲ್ಲಿ ಒಂದು 4 ಜನ 5 ಜನ ಇದ್ರೆ, ಒಬ್ಬರು ಕುಟುಂಬದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ನನ್ನಿಂದಾಗಿ ನಿನ್ನಿಂದಾಗಿ ಇಡೀ ಕುಟುಂಬದ ವಾತಾವರಣವನ್ನೇ ಅಲುಗಾಡಿಸಿ ಬಿಡುತ್ತೆ. ಅದು ಕದಡು ಬಿಡುತ್ತೆ. ಶಾಂತಿ ಸಮಾಧಾನ ಇರಲ್ಲ ಕುಟುಂಬದಲ್ಲಿ. ಮಕ್ಕಳಿಗೆ ಪೀಸ್ ಆಫ್ ಮೈಂಡ್ ಇಲ್ಲ, ಗಂಡನಿಗೆ ಪೀಸ್ ಆಫ್ ಮೈಂಡ್ ಇಲ್ಲ, ಹೆಂಡತಿಗೆ ಪೀಸ್ ಆಫ್ ಮೈಂಡ್ ಇಲ್ಲ, ತಂದೆ ತಾಯಿ ಅತ್ತೆ ಮಾವ ಎಲ್ಲರ ಸಮಾಧಾನನೂ ಹಾಳಾಗಿ ಹೋಗುತ್ತೆ. ನೋಡಿ, ದೇವರ ವಾಕ್ಯ ಎಷ್ಟು ಸತ್ಯ ಅಂತ ಹೇಳಿದ್ರೆ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38-39 ವಾಕ್ಯ, 37ರಿಂದಲೇ ಓದುವ ನಾವು. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37, 38, 39ನೇ ವಾಕ್ಯ. ಬೈಬಲ್ ಕೈಯಲ್ಲಿದ್ರೆ ತೆಗೆದು ಓದಿ. ನಮ್ಮನ್ನು ಪ್ರೀತಿಸುವ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗಿದ್ದೀವಿ. ಈ ಎಲ್ಲ ಡಿಪ್ರೆಷನ್, ಎಲ್ಲ ಈ ಚಿಂತೆ, ಭಾರ, ದುಃಖ, ನೋವು, ನಿರಾಶೆ, ಸೋಲು, ವೇದನೆ, ಏಕಾಂಗಿತನ ಎಲ್ಲ ಕೆಟ್ಟದ್ರಿಂದ ನಾನು ನೀನು ಕ್ರಿಸ್ತ ಯೇಸುವಿನ ಮುಖಾಂತರ ಜಯಶಾಲಿಗಳಾಗಿದ್ದೀವಿ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ನಮ್ಮನ್ನು ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ಪ್ರೀತಿಯಿಂದ, ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲನ ಲೋಕವಾಗಲಿ, ಕೆಳಗನ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಮುದ್ರೆ ಹಾಕಿ, ಸೀಲ್ ಹಾಕಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಯಾವ ಸಾವಾಗಲಿ, ಯಾವ ಜೀವವಾಗಲಿ, ಯಾವ ಕಷ್ಟ ನಷ್ಟ ತೊಂದರೆ ತಾಪತ್ರೆ ಏನೇ ಆಗಲಿ, ದೇವರ ದೂತರಾಗಲಿ, ದುರಾತ್ಮನಾಗಲಿ, ಮೇಲನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಯಾವುದು ಕೂಡ ದೈವ ಪ್ರೀತಿಯಿಂದ, ಯೇಸುವಿನ ಪ್ರೀತಿಯಿಂದ, ಯೇಸುವಿನ ಶಾಂತಿ ಸಮಾಧಾನ ನೆಮ್ಮದಿಯಿಂದ ನನ್ನನ್ನು ನಿನ್ನನ್ನು ಬೇರ್ಪಡಿಸ್ಲಿಕ್ಕಾಗಲ್ಲ. ಇದು ನಿಶ್ಚಯ ಅಂತೇಳಿ ಸೀಲ್ ಹಾಕಿ ಸೈನ್ ಹಾಕ್ತಾರೆ, ಮುದ್ರೆ ಒತ್ತಿ ಹೇಳ್ತಾರೆ ಸಂತ ಪೌಲರು. ಏಕೆಂತ ಹೇಳಿದ್ರೆ, ಸಂತ ಪೌಲರು ದೈವ ಪ್ರೀತಿಯನ್ನು ಅಷ್ಟೊಂದು ಅನುಭವಿಸಿದವರು. ಅವರು ಹೇಳ್ತಾರೆ ಫಿಲಿಪ್ಪಿ 3:8 ಈ ಲೋಕದಲ್ಲಿ ಎಲ್ಲ ನನಗೆ ಕಸ, ಯೇಸು ಮಾತ್ರ ರಸ. ಅದನ್ನು ಉತ್ಕೃಷ್ಟ ಮಾಡಿಕೊಳ್ಳಿಕ್ಕೆ, ಯೇಸುವನ್ನು ಆದಾಯ ಪಡಿಸಿಕೊಳ್ಳಿಕ್ಕೆ ನಾನು ಎಲ್ಲವನ್ನು, ಲೋಕದ ಸಕಲವನ್ನು ನಾನು ಕಸವಾಗಿಯೇ ಕಾಣ್ತೀನಿ ಅಂತ ಸಂತ ಪೌಲರು ಹೇಳ್ತಾರೆ. ಅವರು ಯೇಸುವಿನ ಪ್ರೀತಿಯನ್ನು ಅಷ್ಟು ಅನುಭವಿಸಿದವರು ಪ್ರಿಯರೇ. ಅದಕ್ಕೆ ಅವ್ರು ಹೇಳೋದು, ಈ ಯಾವುದೇ ವಿಷಯದಿಂದ ನನಗೆ ಚಿಂತೆ ಬಂದು ಅದನ್ನು ನನ್ನನ್ನು ಡಿಪ್ರೆಷನ್ಗೆ, ಮನೋವ್ಯಾಧಿಗೆ ತಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಕೂಡ ನಾನು ದೈವ ಪ್ರೀತಿಯಿಂದ ನಾನು ಕದಡೋದಿಲ್ಲ. ನಾನು ಯಾವಾಗಾದ್ರೂ ನನಗೆ ಏನಾದರೂ ತಾಪತ್ರೆ ಬಂತು ಅಂತ ಹೇಳಿದ್ರೆ ತಕ್ಷಣ ನಾನು ಟರ್ನ್ ಆಗಿಬಿಡ್ಬೇಕು ಯೇಸುವಿನ ಸನ್ನಿಧಿಗೆ. ಆ ಒಂದು ಲಿಂಕ್ ಉಂಟಲ್ಲ, ನನ್ನ ಮತ್ತೆ ದೇವರ ಒಂದು ಸಂಬಂಧದ ಒಂದು ಲಿಂಕ್ ಉಂಟಲ್ಲ, ಅದು ಫೆವಿಕ್ವಿಕ್ ಹಾಕಿ ಅಂಟಿಸಿದಕ್ಕಿಂತ ಸ್ಟ್ರಾಂಗ್ ಆಗಿರ್ಬೇಕು. ಯಾವುದು ನನ್ನನ್ನು ಆ ಪ್ರೀತಿಯಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗ್ಬಾರ್ದು, ಆ ಕನೆಕ್ಷನ್ ಇಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗ್ಬಾರ್ದು. ಏಕೆಂತ ಹೇಳಿದ್ರೆ, ಯೇಸುವಿನ ಪ್ರೀತಿ ಅಷ್ಟೊಂದು ಆಳವಾದುದು, ಅಗಲವಾದುದು, ಎತ್ತರವಾದುದು, ವಿಶಾಲವಾದುದು. ಆ ಒಂದು ಕೃಪೆ ಅಂದ್ರೆ ಏನು? ನನಗೂ ನಿನಗೂ ಅದು ಸಿಕ್ಲಿಕ್ಕೆ ಯೋಗ್ಯತೆ ಇಲ್ಲದಿದ್ರು ದೇವರು ಅವರ ಕರುಣೆಯಿಂದ ನನಗೂ ನಿನಗೂ ಕೊಟ್ಟಂಥದ್ದು ದೇವರ ಕೃಪೆ. ನಾನು ಹೇಳ್ತೀನಿ ನನ್ನದೇ ವಿಷಯ. ಬ್ರದರ್ ಟಿ ಕೆ ಜಾರ್ಜ್ ಈ ತಿಂಗಳು, ಈ ಜುಲೈ 30ನೇ ತಾರೀಕು ಬಂದರೆ ನಮ್ಮ ಮನೆ ಬಿಟ್ಟು ಹೋಗಿ, ನಮ್ಮ ಕುಟುಂಬದಿಂದ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ 1 ವರ್ಷ ಆಗುತ್ತೆ. ಆ 30ನೇ ತಾರೀಕು 2024 ಜುಲೈ 30ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ನಾವು ಮನೆ ಬಿಟ್ಟಿದ್ದು ಹಾಸ್ಪಿಟ್ಲಿಗೆ. ಆ ನಿಮಿಷದಿಂದ ಈ ಕ್ಷಣ ತನಕ ನಾನು, ನನ್ನ ಕುಟುಂಬ ಹಾದು ಹೋಗುವ ಒಂದು ಹಾದಿ ಉಂಟಲ್ಲ, ಅದು ಈ ಲೋಕಕ್ಕೆ ಎಕ್ಸ್ಪ್ಲೈನ್ ಮಾಡಿದರೆ ಎಷ್ಟು ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. ಏಕೆಂದರೆ ನಮ್ಮ ಅಮ್ಮ ಬ್ರದರ್ ಹೋದ್ಮೇಲೆ ನಮ್ಮ ಮನೆಗೆ ಬಂದಿದ್ದು
ತಮ್ಮನ ಮನೆಯಲ್ಲಿ ಇರೋದು ಅಮ್ಮ. ಬ್ರದರ್ ಇರುವಾಗ, ನಾವು ರಿಟ್ರೀಟ್ ಇಲ್ಲದೆ ಇರುವಾಗ ಅಮ್ಮ ನಮ್ಮ ಮನೆಯಲ್ಲಿ ಬಂದು ಇರ್ತಾ ಇದ್ರು. ನಾನು, ಅಮ್ಮ, ಬ್ರದರ್ ಮತ್ತೆ ನಮ್ಮ ಜೊತೆ ಇದ್ದಂತಹ ನಮ್ಮ ಸಹೋದರ ಸತ್ಯ, ನಾವು 4 ಜನ ಇದ್ದಿದ್ದು. ಬ್ರದರ್ ಯಾವಾಗ ಹಾಸ್ಪಿಟ್ಲಿಗೆ ಹೋದ್ರು, ಅದಾಗಿ ಬ್ರದರ್ ದೇವರ ಹತ್ರ ಹೋದ್ಮೇಲೆ ಅಮ್ಮ ಮನೆಗೆ ಬಂದಿದ್ದು 1 ಸಲ 2 ಸಲ ಅಷ್ಟೇ. ನಾನೇ ಹೋಗೋದು ಅಮ್ಮ ಮನೆಗೆ. ಅಲ್ಲೋಗಿ ಊಟ ಮಾಡಿ ಬಂದು ರಿಟ್ರೀಟ್ ಇಲ್ಲದಾಗ ನಮ್ಮ ಮನೆಯಲ್ಲಿ ಬಂದು ನಾನು ಒಬ್ಬಳೇ ಇರ್ತೀನಿ, ಮಲಗ್ತೀನಿ. ಏಕೆಂದ್ರೆ ನನ್ನ ಮಕ್ಕಳು ಹೊರಗಡೆ ಓದ್ತಾ ಇದ್ದಾರೆ, ಹಸ್ಬೆಂಡ್ ಕುವೈಟಲ್ಲಿ ಕೆಲಸ ಮಾಡೋದು. ಹಾಗಾಗಿ ನಮ್ಮಮ್ಮ ವಯಸ್ಸಾಯ್ತು, 80 ವರ್ಷ ಪ್ರಾಯ. ನಮ್ಮಮ್ಮನಿಗೆ ಡೈಲಿ ಅಳ್ತಾರೆ. ಪ್ರಾರ್ಥನಾ ಸಮಯದಲ್ಲಿ ಅಳ್ತಾರೆ, ಊಟ ಮಾಡುವಾಗ ಅಳ್ತಾರೆ, ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಬ್ರದರ್ದು ಫೋಟೋಗೆ ಒಂದು ತಿಕ್ಕುವಾಗ ಅಳ್ತಾರೆ, ಎಲ್ಲಾ ಸಮಯದಲ್ಲೂ ಅಳ್ತಾರೆ. ನನ್ನ ಸಿಸ್ಟರ್ ಇನ್ ಲಾ, ನನ್ನ ತಮ್ಮನ ವೈಫ್ ರಮ್ಯಾ ಅಂತ, ಅವರು ಪ್ರತಿದಿನ ಬಲಿಪೂಜೆಯಲ್ಲಿ ಅಳ್ತಾರೆ, ಯಾವ್ದಾದ್ರು ಧ್ಯಾನಕ್ಕೆ ಹೋಗ್ತಾರೆ. ನಮ್ಮ ಪ್ಯಾರಿಷಲ್ಲಿ ನಮ್ದು ಸಂತ ಅಂತೋಣಿಯವರ ಶ್ರೈನ್, ಇದು ಪುಣ್ಯಕ್ಷೇತ್ರ, ನಮ್ಮ ಪ್ಯಾರಿಷ್ ತಮ್ಚೆಟ್ಟಿಪಾಳ್ಯದಲ್ಲಿ, ಬ್ಯಾಂಗ್ಳೂರಲ್ಲಿ. ಎಲ್ಲ ಶುಕ್ರವಾರ ಅಲ್ಲಿಯ ಪ್ರಾರ್ಥನಾ ತಂಡ ನಡೆಸುವಂತಹ 10 ಗಂಟೆಯಿಂದ 1 ಗಂಟೆ 2 ಗಂಟೆ ತನಕ ಇರುವಂತಹ ಒಂದು ಧ್ಯಾನ ತರನೇ ಒಂದು ಪ್ರಾರ್ಥನೆ ನಡೀತಾ ಇರ್ತದೆ. ಅದಕ್ಕೆ ಪ್ರತಿ ವಾರ ಹೋಗ್ತಾರೆ, ಪ್ರತಿ ವಾರನೇ ಹತ್ಕೊಂಡು ಬರ್ತಾಳೆ. ಪ್ರತಿದಿನ ವಾರ ಹೋಗುವಾಗ ಹೇಳ್ತಾಳೆ, ಈ ಸಲ ಅತ್ತಿಗೆ ನಾನು ಹೋಗುವಾಗ ನಾನು ಅಳದೆ ಚೆನ್ನಾಗಿ ಪ್ರೇಯರ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಹೋಗುವಾಗ ಅಲ್ಲಿ ಅವ್ರು ಯಾರಾದರೂ ಬ್ರದರ್ ಬಗ್ಗೆ ಮಾತಾಡೋದು, ಒಂದು ಟಾಪಿಕಲ್ಲಿ ಮಾತಾಡೋದು, ಅಥವಾ ಬ್ರದರ್ದು ಒಂದು ಹಾಡಾಡೋದು ಆಡುವಾಗ ಅವಳಿಗೆ ಗೊತ್ತಿಲ್ಲದೇನೆ ಅವಳು ಅಳ್ತಾಳೆ. ಹಾಗೆ ಗಂಡಸರು ಅಳೋದು ತುಂಬಾ ಕಡಿಮೆ. ಬ್ರದರ್ ಬಗ್ಗೆ ಪ್ರತಿದಿನ ಏನಾದರೂ ಒಂದು ವಿಷಯ ಇರ್ತದೆ ನಮಗೆ ಮಾತಾಡ್ಲಿಕ್ಕೆ. ಬ್ರದರ್ ಬಗ್ಗೆ ಮಾತಾಡುವಾಗ ನನ್ನ ತಮ್ಮನೂ ಅಳ್ತಾನೆ. ನಾನಂತೂ ಹೇಳಿ ಪ್ರಯೋಜನನೇ ಇಲ್ಲ ಅಷ್ಟು. ಅದೆಲ್ಲ ಆಗುವಾಗ ಹೀಗೆ ರೊಟೇಷನ್ ದಿನ ಹೋಗುವಾಗ, ಧ್ಯಾನ ಇಲ್ಲದ ದಿನಗಳಲ್ಲಿ ಮನೆಯಲ್ಲಿ ಇರುವಾಗ ಏನಾದರೂ ಆಲೋಚನೆ ಮಾಡೋದು. ಹಾಗೆ ಆಲೋಚನೆ ಮಾಡಿ ಒಂದು ರೀತಿಯ ಡಿಪ್ರೆಷನ್ ಹಾದಿಗೆ ಬಂದಂತಹ ಒಂದು ಅನುಭವದಲ್ಲಿ ನಾನಿದ್ದೆ. ಫಾದರಿಗೆ ಕಾಲ್ ಮಾಡೋದು, ಫಾದರ್ ಫ್ರಾಂಕ್ಲಿನ್ ಅವರಿಗೆ, ಅವ್ರ ಹತ್ರ ಕಾಲ್ ಮಾಡಿ ಪ್ರೇಯರ್ ಮಾಡಿಸೋದು, ಅವರು ನನಗೆ ಕನ್ಸೋಲ್ ಮಾಡೋದು, ಸಾಂತ್ವನ ಹೇಳೋದು, ಇದು ನಡೀತಾನೇ ಇದೆ ಈ 1 ವರ್ಷದಿಂದ. ಕಳೆದ ತಿಂಗಳಲ್ಲ, 1 ತಿಂಗಳು ಕಂಪ್ಲೀಟ್ ಆಗಿಲ್ಲ, ಒಂದು 3 ವಾರ ಆಗಿರ್ಬೋದು ಪ್ರಿಯರೇ. ನಾನೊಂದು ಒಂದು ಇಕ್ಕಟ್ಟಾದ ಒಂದು ಹಾದಿಯಲ್ಲಿ ಹಾದು ಹೋಗ್ತಾ ಇದ್ದಂಥ ಸಮಯ. ಬೆಳಿಗ್ಗೆ ಎದ್ರೇನೆ ಕಣ್ಣೀರು. ಬಲಿಪೂಜೆಗೆ ಹೋದ್ರೆ ಏನು ವಿಷಯನೇ ಬೇಡ, ಪರಮಪ್ರಸಾದ ಮೇಲೆ ಕೆತ್ತುವಾಗ ನನ್ನ ಕಣ್ಣಲ್ಲಿ ಹೀಗೆ ಧಾರಾಕಾರವಾಗಿ ನೀರು ಸುರಿತಾ ಇರ್ತದೆ. ಯಾರು ಏನು ಹೇಳೋದು ಬೇಡ, ಕೂತ್ರೆ ಅಳು, ನಿಂತ್ರೆ ಅಳು, ಯಾರಾದರೂ ಮಾತಾಡಿದ್ರೆ ಅಳು, ಎಲ್ಲ ರೀತಿಯಲ್ಲೂ ಅಳುವೆ. ಆಗ ನಾನೇ ನೆನೆಸ್ಕೊಂಡೆ, ನಾನು ಎಷ್ಟು ದಿನ ಹೀಗೆ ಇರ್ತೀನಿ. ನಾನು ಎಂಥದ್ದು ಹೇಳೋದು, ಈ ಬೈಬಲ್ನ ಈ 1 ವರ್ಷದಲ್ಲಿ ಫುಲ್ ಬೈಬಲ್ ಒಂದು 3 ಸಲ ಆದರೂ ಓದಿ ಮುಗಿಸಿರ್ತೀನಿ. ದೇವ್ರ ವಾಕ್ಯ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಜಪ್ಸರ ಮಾಡ್ತೀನಿ, ಕರುಣೆ ಜಪ್ಸರ ಮಾಡ್ತೀನಿ, ಬೇರೆಯವರ ಟಾಕ್ಸ್ ಕೇಳ್ತೀನಿ, ನಾನು ಧ್ಯಾನಕ್ಕೆ ಹೋಗ್ತೀನಿ, ಧ್ಯಾನಕೂಟ ಕೊಡ್ತೀನಿ, ಆರಾಧನೆ ಮಾಡ್ತೀನಿ, ಪ್ರೋಲೈಫ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡಿದ್ರು ಮನೆಯಲ್ಲಿ ಇರುವಾಗ ನನ್ನೊಳಗೇನೆ ನನಗೆ ಗೊತ್ತಿಲ್ಲದೇ ಒಂದು ಭಾರ. ನಾನು ನೆನೆಸ್ಕೊಂಡೆ, ನನ್ನ ಹಾದಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ, ನನಗೆ ಗೊತ್ತಿಲ್ಲದೇ ನಾನು ಯಾವುದೋ ಒಂದು ಹಾದಿಗೆ ಹೋಗ್ತಾ ಇದ್ದೀನಿ. ಹೇಗೆ ಇದರಿಂದ ಹೊರಗಡೆ ನಾನು ಬರ್ಬೋದು? ನಾನೇ ಥಿಂಕ್ ಮಾಡಿದೆ, ಇಲ್ಲ ನಾನು ಹೀಗೆ ಹೋದ್ರೆ ನನಗೆ 2 ಮಕ್ಕಳಿದ್ದಾರೆ, ನನಗೆ ಅಂತ ಒಂದು ಕುಟುಂಬ ಇದೆ, ನಾನು ಎಷ್ಟು ದಿನ ಹೀಗೆ ಇರ್ಲಿಕ್ಕಾಗತ್ತೆ? ನನ್ನ ನಂಬಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಡೈಲಿ ನನಗೆ ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊಳ್ಳೋರಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ನಂದೇ ಒಂದು ಇದರಲ್ಲಿ ಈ ಭೂಮಿ ಆಕಾಶ ಸೃಷ್ಟಿ ಮಾಡಿದ ಸರ್ವೇಶ್ವರ ಸರ್ವಶಕ್ತ, ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ದೇವರು ನನ್ನ ಜೊತೆ ಇರುವಾಗ ನಾನು ಯಾಕೆ ಈ ಹಾದಿಯಲ್ಲಿ ಹೋಗ್ಬೇಕು ಅಂತ ಹೇಳೋ ಒಂದು ಇದು ಬಂತು. ನಾನು ಹೇಗೆ ಇದರಿಂದ ಹೊರಗಡೆ ಬಂದೆ ಅಂತ ಹೇಳಿದರೆ, ನನ್ನ ಹತ್ರ ಯಾರೆಲ್ಲ ಡಿಪ್ರೆಷನಲ್ಲಿ ಇದ್ದವರು ನನ್ನ ಹತ್ರ ಬಂದು ಯೇಸು ನಾಮದಲ್ಲಿ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ಕೌನ್ಸಿಲಿಂಗಲ್ಲಿ ಯಾವ ರೀತಿ ಬಿಡುಗಡೆಯಾಗಿ ಕಂಪ್ಲೀಟ್ ಈಗ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೋ, ಅವರಿಗೆ ನಾನು ಏನೆಲ್ಲ ಅಪ್ಲೈ ಮಾಡಿದ್ನೋ ಅದನ್ನೆಲ್ಲ ನಾನು ನನಗೇನೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ನಿಮಗಿದು ಅನಿಸ್ಬೋದು ಮಂಜುಳಾ ಜಾಯ್ಗೆ ಏನು ಸರಿ ಇಲ್ವಾ ಅಂತ. ಖಂಡಿತವಾಗಿಯೂ ಅಲ್ಲ. ನಾನು ಅದರಿಂದ ಹೇಗೆ ಹೊರಗಡೆ ಬಂದೆ ಅಂತ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಹಾಸ್ಪಿಟಲಿಗೆ ಹೋದರೆ ನನ್ನ ಒಂದು ನ್ಯೂರಾಲಜಿಸ್ಟ್ ಇದ್ದಾರೆ, ನಾನು ಯಾವಾಗಲೂ ಕನ್ಸಲ್ಟ್ ಮಾಡುವವರು. ಅವರ ಹತ್ರ ನಾನು ಹೋದಾಗ ಅವರಿಗೆ ನಮ್ಮನ್ನು ಸರಿ ಗೊತ್ತುಂಟು. ಅವರು ಏನೋ ಒಂದು ಸಮಸ್ಯೆಯಲ್ಲಿದ್ದಾಗ ನಾನು ಬ್ರದರ್ ಟಿ.ಕೆ. ಜಾರ್ಜ್ ಅಲ್ಲಿಗೆ ಯಾವಾಗಲೂ ರೆಗ್ಯುಲರ್ ವಿಸಿಟ್ ಮಾಡ್ತಾ ಇದ್ವಿ, ನನಗಾಗಿ ನನ್ನ ನರ್ವ್ಸ್ ಪ್ರಾಬ್ಲಮ್ ತೋರಿಸ್ಕೊಳ್ಳೋಕ್ಕೆ. ಆಗ ಅವರಿಗೆ ಮಾತಾಡಿ ಅವರೊಂದು ಧ್ಯಾನಕ್ಕೆ ಹೋಗಿ ಅವರು ಈಗ ಪ್ರತಿ ಬುಧವಾರ ಒಂದು ಪ್ರೇಯರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಡಾಕ್ಟರ್ಸಿಗಾಗಿ. ಹಾಗಾಗಿ ಅವರು ನನ್ನ ಹತ್ರ ಹೇಳಿದರು, ನೀವು ಮತ್ತೆ ಬ್ರದರ್ ಬಂದು ನನ್ನನ್ನು ಬಿಡುಗಡೆ ಮಾಡಿ ಇವತ್ತು ನಾನೊಂದು ಒಳ್ಳೆ ಹಾದಿಯಲ್ಲಿದ್ದೀನಿ.
ನಿಮಗೆ ನಾನು ಈಗ ನಾನೊಂದು ಡಾಕ್ಟರ್ ಆಗಿ ನಾನು ನಿಮಗೆ ಮಾಡಲಿಕ್ಕೆ ಆಗೋದು ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್, ಆಂಟಿ ಆಂಗ್ಸೈಟಿ ಟ್ಯಾಬ್ಲೆಟ್ ಕೊಡ್ಬೋದು. ಅಲ್ಲದೆ ಬೇರೆ ನಾನು ಯೇಸುವಿನ ಮಗನಾಗಿ ಹೇಳಬೇಕಾದ್ರೆ ನನ್ನನ್ನು ನೀವು ಮತ್ತೆ ಬ್ರದರ್ ಸೇರಿ ಹೇಗೆ ಬಿಡುಗಡೆ ಮಾಡಿದ್ರೋ ಅದೇ ರೀತಿ ಅದನ್ನೇ ಅಪ್ಲೈ ಮಾಡಿ ಮಂಜು, ನೀವು ಈಗ ಬಿಡುಗಡೆ ಆಗಬೇಕು. ನೀವು ಬಿಡುಗಡೆ ಆದರೆ ಎಷ್ಟೋ ಮಂದಿಗೆ ಬಿಡುಗಡೆ ಆಗುತ್ತೆ. ನೀವು ಬಿಡುಗಡೆ ನನಗೆ ಏನು ಅಪ್ಲೈ ಮಾಡಿದ್ರೋ ಅದನ್ನೇ ನೀವು ಮಾಡಿ. ಪ್ರಿಯರೇ, ನಾನು ಡೈಲಿ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ನನಗೆ ನಾನೇ ಹೇಳೋದು, ಮಂಜು ಯು ಆರ್ ಸ್ಪೆಷಲ್, ಯು ಆರ್ ಸ್ಪೆಷಲ್ ಫಾರ್ ಜೀಸಸ್. ನೀನು ತುಂಬ ಬಹುಮುಖ್ಯವಾದವಳು ಯೇಸುವಿಗೆ. ಯೇಸುವಿನ ಕೈಯಲ್ಲಿರುವ ಮಾಣಿಕ್ಯ ನೀನು, ಯೇಸುವಿನ ಕೈಯಲ್ಲಿರುವ ಪ್ರೆಷಸ್ ಮಾಣಿಕ್ಯ ನೀನು. ನೀನೊಂದು ಅಮೂಲ್ಯವಾದ ಮುತ್ತು ಯೇಸುವಿಗೆ, ಯೇಸುವಿನ ಕಣ್ಮಣಿ ನೀನು. ಯೇಸು ನಿನ್ನ ಹೆಸರು ಹಿಡಿದು ಕರೆದಿದ್ದಾರೆ. ಆ ರೀತಿ ಲೋಕದಲ್ಲಿ ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ನಾನೇ ಕನ್ನಡಿಯಲ್ಲಿ ನನ್ನನ್ನು ನೋಡುವ ನನ್ನ ಪ್ರತಿಬಿಂಬದ ಜೊತೆಗೆ ನಾನೇ ಹೇಳೋದು, ಮಂಚು ನಿನ್ನ ಜೊತೆ ಯೇಸು ಇದ್ದಾರೆ, ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಯೇಸು ನಿನಗೆ ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ವಾಗ್ದಾನಗಳನ್ನ ಹೇಳೋದು ನಾನು. ಯೇಸು ಹೇಳಿದ್ದಾರೆ, ಹೆದರಬೇಡ, ಭಯಪಡಬೇಡ, ಹಂಚಬೇಡ, ನಾನೇ ನಿನ್ನ ದೇವರು, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಯೇಸು ಹೇಳಿದ್ದಾರೆ. ಇದೆಲ್ಲವನ್ನು ನಾನು ರಿಪೀಟ್ ಮಾಡೋದು ಪ್ರಿಯರೇ, 1 ವಾರ ಕಂಟಿನ್ಯೂಸ್ ರಿಪೀಟ್ ಮಾಡಿದೆ. ಅದಾದ ಮೇಲೆ ನಾನು ಸ್ವಲ್ಪ ನಗ್ಲಿಕ್ಕೆ ಶುರು ಮಾಡಿದೆ. ಇಲ್ಲದಿದ್ರೆ ನನ್ನ ನಗು ಒಂಥರ ಆರ್ಟಿಫಿಷಿಯಲ್ ಥರ ಇತ್ತು. ಇಲ್ಲದಿದ್ರೆ ನಾನು ಎಲ್ಲರ ಜೊತೆ ತುಂಬ ಜಾಲಿಯಾಗಿರ್ತೀನಿ, ನನ್ನ ನೇಚರ್ ಹಾಗೆ. ಆದರೆ ನಾನೀಗ ಈ 1 ವರ್ಷದಿಂದ ನನಗೆ ಸರಿ ಮಾತಾಡಲಿಕ್ಕೆ ಬೇಡ, ನಗ್ಲಿಕ್ಕೆ ಬೇಡ. ಯಾರಾದರೂ ಕಾಲ್ ಮಾಡಿದರೆ ಮಾತ್ರ ರಿಸೀವ್ ಮಾಡೋದು, ಅದು ನನಗೆ ಕಷ್ಟಪಟ್ಟು ಆನ್ಸರ್ ಮಾಡೋದು. ನನ್ನ ಒಂದು 4-5 ಫ್ರೆಂಡ್ಸ್ ಇದ್ದಾರೆ ಡೈಲಿ ಕಾಲ್ ಮಾಡುವವರು. ಅವ್ರ ಜೊತೆ ಬಿಟ್ಟರೆ ಬೇರೆ ಯಾರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಫಾದರ್ ಹತ್ರ ಒಂದು ಮಾತಾಡಿ ನನ್ನ ಪ್ರಾಬ್ಲಮ್ಸ್ ಹೇಳ್ಕೊಳ್ತಿದ್ದೆ, ನನಗೆ ಏನು ಆಗ್ತಾ ಉಂಟು. ಅವರಿಗೆ ಕೇಳಲಿಕ್ಕೆ ಸಮಯ ಇಲ್ಲದಿದ್ರೆ ನಾನು ರೆಕಾರ್ಡ್ ಮಾಡಿ ಕಳಿಸ್ತಿದ್ದೆ, ನಾನು ಇಂಥ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ಫಾದರ್ ಅಂತ. ಆದರೆ ನನಗೇನೆ ಗೊತ್ತಾಯಿತು, ಯಾರಿಗೆ ನನ್ನ ಕೇಳಲಿಕ್ಕಿರುವ ಸಮಯ ಯಾರಿಗೂ ಡೈಲಿ ಕೊಡಲಿಕ್ಕೆ ಆಗೋದಿಲ್ಲ, ನನ್ನನ್ನು ಸರಿ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ಹಾಗಾಗಿ ನನ್ನನ್ನು ನಾನೇ ಯೇಸುನಾಮದಲ್ಲಿ ಸರಿ ಮಾಡಬೇಕು ಅಂತೇಳಿ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಸುಮಾರು ಬದಲಾಗಲಿಕ್ಕೆ ಶುರು ಮಾಡಿದೆ. ನೈಟ್ ವಿಜಲ್ ನಾನು ಮೊದಲು ಮಾಡ್ತಿದ್ದೆ, ಆದರೆ ಆ ಶುಕ್ರವಾರ ಒಂದು 3 ವಾರದ ಹಿಂದೆ ನಾನು ಒಬ್ಬಳೇ ತುಂಬ ಕೂತ್ಕೊಳ್ತೀನಿ ನೈಟ್, ಶುಕ್ರವಾರ ಅಥವಾ ತಿಂಗಳಿಗೆ 1 ಸಲ ಆದರೂ ನಾನು ಒಬ್ಬಳೇ ಕೂತ್ಕೊಳ್ತೀನಿ ಪ್ರೇಯರಿಗೆ ಇಡೀ ರಾತ್ರಿ. ನನಗೆ ಅದೊಂದು ತುಂಬ ದೊಡ್ಡ ಅನುಭವ, ತುಂಬ ಇಷ್ಟ ನನಗೆ ಹಾಗೆ ಕೂರ್ಲಿಕ್ಕೆ. ಹಾಗೆ ನಾನು ಅವತ್ತು ಕೂತ ನೈಟ್ ವಿಜಲ್ ತುಂಬ ಆಶೀರ್ವಾದ ನೈಟ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ನಾನು ಫುಲ್ ಬಿಡುಗಡೆಯಾದ ಒಂದು ಅನುಭವದಲ್ಲಿ ನಾನು ಹೊರಗಡೆ ಬಂದೆ. ಸೋಮವಾರ ಅಂದರೆ ಶನಿವಾರ ಚೆನ್ನಾಗಿ ಬೆಳಿಗ್ಗೆ ನಿದ್ದೆ ಮಾಡಿದೆ. ಮತ್ತು ನಾನು ಅಮ್ಮ ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡಿ ಅವತ್ತು ನಾನು ತುಂಬ ಪ್ರೇಯರಲ್ಲೇ ಕಳೆದೆ. ಒಂದು 1000 ಮಣಿದು ಜಪ್ಸರ ಇದೆ, ಆ ಜಪ್ಸರ ಹಿಡ್ಕೊಂಡು ಇಡೀ ದಿನ ಕೂತೆ. ಸಾಯಂಕಾಲ ಮಾಸಿಗೆ ಹೋಗಿ ಬಂದೆ. ನನ್ನ ಲೈಫ್ ರೊಟೀನ್ ಚೆನ್ನಾಗಿ ಆಗಲಿಕ್ಕೆ ಶುರುವಾಯಿತು. ಅದಾದಮೇಲೆ ಪ್ರಿಯರೇ, ನನ್ನ ಹತ್ರ ಬಂದ ಒಂದು ಕೇಸ್, ಒಂದು ತಾಯಿ ಮಗ ನನ್ನ ಹತ್ರ ಬಂದಿದ್ರು. ಆ ತಾಯಿ ಒಂದು ಪಾಪದ ಅವಸ್ಥೆಯಲ್ಲಿದ್ದರು. ಪಾಪದ ಅವಸ್ಥೆಯಲ್ಲಿ ಅಂತ ಹೇಳಿದರೆ ತುಂಬ ಒಂದು ಅದೇನು ಹೇಳೋದು, ಬಿಡುಗಡೆ ಆಗಲಿಕ್ಕೆ ಅದು ದೇವರ ಕರುಣೆ ಬೇಕು. ತಾಯಿ ಮಗನೇ ಒಂದು ಕೆಟ್ಟ ಸಂಬಂಧದಲ್ಲಿ ಇರುವಂತಹ ಒಂದು ಪಾಪದ ಅವಸ್ಥೆಯಲ್ಲಿ ಅವರಿದ್ದರು. ನಾನು ದೇವರ ಹತ್ರ ಹೇಳಿದೆ, ದೇವ ನನ್ನನ್ನು ನೀನು ಬಿಡುಗಡೆ ಮಾಡಿದೆ, ಅಂಥ ಒಂದು ದುಃಖಕರ ವಿಷಯದಿಂದ ನನ್ನನ್ನು ನೀನು ಬಿಡುಗಡೆ ಮಾಡಿದೆ. ಖಂಡಿತವಾಗಿಯೂ ಈ ತಾಯಿ ಮಗನನ್ನು ನಿನಗೆ ಬಿಡುಗಡೆ ಮಾಡೋಕ್ಕೆ ಆಗತ್ತೆ. ಈ ತಾಯಿ ಯಾವ ರೀತಿ ಅಂದರೆ ತನ್ನ 10-11ನೇ ವರ್ಷದಲ್ಲೇ ಎಲ್ಲೋ ಮನೆ ಕೆಲಸಕ್ಕೆ ಆ ಕಾಲದಲ್ಲಿ ಹೋದ, ಬಾಂಬೆಯಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಮನೆಯ ಮಾಲೀಕನಿಂದ ಅತ್ಯಾಚಾರವಾಗಿ, ಹಾಗೇ ಅವರನ್ನು ಬೇರೆ ಬೇರೆ ಮಂದಿ ಉಪಯೋಗಿಸಿ ಹಾಗೆ ಒಂದು ಮದುವೆ ಆಯಿತು. ಮದುವೆಯಾಗಿ 2 ಮಕ್ಕಳಾದರು. ಹೆಣ್ಣು ಮಗಳು ಕೂಡ ದಾರಿ ತಪ್ಪಿ ಹೋದ್ಲು. ದಾರಿ ತಪ್ಪಿ ಹೋದ ಹೆಣ್ಣು ಮಗಳನ್ನ ಮದುವೆ ಮಾಡಿಸಿದ್ರು. ಮಗ ದಾರಿ ತಪ್ಪಿ ಹೋದ, ಡ್ರಗ್ ಅಡಿಕ್ಟ್, ಕುಡಿಯೋದು, ಸೇದೋದು ಏನೇನೋ ಇತ್ತು. ಅದರಲ್ಲಿ ಕೂಡ ಆ ತಾಯಿ ಮಗ ಕೆಟ್ಟ ಸಂಬಂಧದಲ್ಲಿ ಒಂದಾದ್ರು. ಹಾಗೆ ತಾಯಿಗೆ ಒಂದಿನ ಎಲ್ಲೋ ಒಂದು ಕಡೆ ಪ್ರಾರ್ಥನೆ ಕೇಳಿದಾಗ ಪಶ್ಚಾತ್ತಾಪ ಆಯಿತು. ನಾನು ಇದರಲ್ಲಿ ಇರಬಾರ್ದು, ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ತಾಯಿ ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಪ್ರಿಯರೇ, ಯಾರೋ ನನ್ನ ನಂಬರ್ ಕೊಟ್ಟರು, ನನ್ನ ಹತ್ರ ಬಂದರು. ಹಾಗೆ ನಾನು ಮಾತಾಡಿ ಅವ್ರ ಹತ್ರ ಇದು ಮಾಡಿ ಆದಮೇಲೆ ಸುಮಾರು ಹೊತ್ತು ನನಗೆ ಸಹ ತುಂಬ ಅಳಕೆ ಬಂತು. ಆದರೆ ಕೌನ್ಸಿಲಿಂಗ್ ಮಾಡುವಾಗ ಅವರ ಮುಂದೆ ನಾವು ಅಳಬಾರ್ದಲ್ಲ. ಅಂದರೆ ಅವರ ನೋವು ಕೇಳಿ ನನಗೆ ತುಂಬ ಒಂದು ಮನುಷ್ಯರು ಇಷ್ಟು ಮಾತ್ರ ಕಷ್ಟಪಡ್ತಾರ ಅಂದರೆ ಅವರಿಗೆ ಗೊತ್ತಿಲ್ಲ ಅವರು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ. ಅವರು ಕುಡಿದು ಮಲಗಿದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಏನು ಸಂಭವಿಸ್ತಾ ಇದೆ ಅಂತ. ಅಂಥ ಒಂದು ಅವಸ್ಥೆ ಅವರದು. ಗಂಡ ತೀರಿ ಹೋಗಿದ್ದಾರೆ. ಈಗ ತಾಯಿ ಮಗ ಮಾತ್ರ ಮನೆಯಲ್ಲಿರೋದು. ಮಗ ಕೂಡ ಡ್ರಗ್ಸ್ ಎಲ್ಲ ತಗೊಳ್ತಾನೆ.
ಕುಡಿತಾನೆ, ಸೇರ್ತಾನೆ, ಅನ್ಸ್ಪಾನ್ಪರಾಗ ಆಗ್ತಾನೆ, ಕೆಟ್ಟ ಸಹವಾಸ ಇದೆ, ಅದರಲ್ಲಿ ತಾಯಿ ಜೊತೆ ಕೂಡ ಕೆಟ್ಟ ಸಹವಾಸ. ಈ ಲೋಕದಲ್ಲಿ ಯಾರಿಗೂ ಅದನ್ನ ಊಹಿಸ್ಲಿಕ್ಕೆ ಕೂಡ ಆಗಲ್ಲ. ಅಂತ ಒಂದು ಪಾಪದ ಅವಸ್ಥೆಯಲ್ಲಿದ್ದ ಅವರಿಗೆ ದೇವರವರಿಗೆ ಅವತ್ತು ಬಿಡುಗಡೆ ಕೊಟ್ರು. ಆ ತಾಯಿ ಮಗ ನನ್ನ ಕಾಲು ಹಿಡ್ಕೊಂಡು ಹತ್ತರು ಪ್ರಿಯರೇ. ಅದಾದ್ಮೇಲೆ ಡಿವೈನಿಗೆ ಧ್ಯಾನಕ್ಕೆ ಕಳಿಸಿದ್ವಿ. ಧ್ಯಾನದಿಂದ ವಾಪಸ್ ಬಂದ್ರು. ಈಗ ಚೆನ್ನಾಗಿದ್ದಾರೆ, ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ಮಗ ಚೆನ್ನಾಗಿದ್ದಾರೆ. ನಾನು ನೀನು ಬಿಡುಗಡೆ ಆದ್ರೆ ನಮ್ಮ ಕುಟುಂಬನ ಬಿಡುಗಡೆ ಮಾಡಕ್ಕೆ ನನಗೂ ನಿನಗೂ ಸಾಧ್ಯ ಆಗುತ್ತೆ. ನಾನು ನೀನು ಬಿಡುಗಡೆ ಆದ್ರೆ ಈ ಅನೇಕರನ್ನ, ನಮ್ಮ ಸುತ್ತಮುತ್ತ ಇರುವವರು, ನಮ್ಮ ಪ್ಯಾರಿಷ್ನರ್ಸ್, ನಮ್ಮ ಏನ್ ಹೇಳೋದು ಡಯಸಿಸ್ ಲೆವೆಲ್, ನಮ್ಮ ಜಿಲ್ಲೆಯ ಲೆವೆಲಲ್ಲಿ, ನಮ್ಮ ರಾಜ್ಯದ ಲೆವೆಲಲ್ಲಿ, ನಮ್ಮ ದೇಶದ ಲೆವೆಲಲ್ಲಿ, ಪ್ರಪಂಚದಲ್ಲಿ ಅನೇಕ ಕಡೆಯಿಂದ ಅನೇಕರನ್ನ ನಮಗೆ ಬಿಡುಗಡೆ ಮಾಡಕ್ಕೆ ಆಗತ್ತೆ ಪ್ರಿಯರೇ. ನನ್ನನ್ನು ನಿನ್ನನ್ನು ದೇವರು ಸುಮ್ಮನೆ ಈ ಲೋಕಕ್ಕೆ ತಂದಿಲ್ಲ. ದೇವರಿಗೆ ಒಂದು ಒಳ್ಳೆ ಉದ್ದೇಶ ಇದೆ. ನಾನು ಹೇಳಿದೆ, ದೇವರಿಗೆ ನನ್ನ ಬಗ್ಗೆ ನಿನ್ನ ಬಗ್ಗೆ ಒಂದು ಒಳ್ಳೆ ಪ್ಲಾನ್ ಇದೆ, ಪದ್ಧತಿ ಇದೆ. ನೋಡು, ನಾನು ನೀನು ದೇವರ ಹತ್ರ ಬಂದ ಮಾತ್ರಕ್ಕೆ ಎಲ್ಲ ಸರಿ ಆಯ್ತು ಅಂತ ಹೇಳೋದು ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಯೋಹನ್ನ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತೆ, ನಿನ್ನ ಬಗ್ಗೆ ನನಗೆ ಒಂದು ಒಳ್ಳೆ ಆಲೋಚನೆ ಇದೆ. ಯೋಹನ್ನ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿ ನಿನಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ನೀನು ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೀನಿ. ಯೇಸು ಹೇಳ್ತಾರೆ, ಈ ಲೋಕದಲ್ಲಿ ನಿನಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೀನಿ, ನಾನು ಲೋಕವನ್ನು ಜಯಿಸಿದ್ದೀನಿ. ನೆನೆಸಿ ನೋಡು, ಈ ಲೋಕವನ್ನು ಜಯಿಸ್ಲಿಕ್ಕೆ, ಈ ಮರಣವನ್ನು ಜಯಿಸ್ಲಿಕ್ಕೆ, ಈ ಕಷ್ಟವನ್ನು ಜಯಿಸ್ಲಿಕ್ಕೆ, ನಮ್ಮ ಮನಸ್ಸನ್ನು ಗೆಲ್ಲಿಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ ಪ್ರಿಯರೇ. ನೋಡಿ, ಡಾಕ್ಟರ್ಸ್ ಕೊಡುವ ಆಂಟಿ ಆಂಗ್ಸೈಟಿ ಟ್ಯಾಬ್ಲೆಟ್ ಇರ್ಬೋದು, ಮನೋವ್ಯಾಧಿಗಿರುವಂತಹ ಟ್ಯಾಬ್ಲೆಟ್ಸ್ ಇರ್ಬೋದು, ಅದು ಆ ಸಮಯಕ್ಕೆ ಮಾತ್ರ ನಮಗೆ ಅದು ಹೀಲ್ ಮಾಡುತ್ತೆ, ಸೌಖ್ಯ ಕೊಡುತ್ತೆ. ಒಂದು ದಿನ ಅದು ತಕೊಳ್ಳೋದಿದ್ರೆ ಪುನಃ ಅದು ಬರುತ್ತೆ. ಆದರೆ ಯೇಸು ಮುಟ್ಟುವ ಸೌಖ್ಯ, ಯೇಸು ಕೊಡುವ ಸೌಖ್ಯ ಪರ್ಮನೆಂಟ್. ಯಾವ ಡಾಕ್ಟ್ರಿಗೆ ಹೋಗ್ಲಿಕ್ಕೆ ಆಗದ ಜಾಗಕ್ಕೆ ನನ್ನ ಯೇಸುವಿಗೆ ಹೋಗ್ಲಿಕ್ಕೆ ಆಗತ್ತೆ. ಯಾವ ಮನಸ್ಸಿಗೆ ಹೋಗ್ಲಿಕ್ಕೆ ಆಗದ ಯಾವುದೇ ಒಂದು ಸೈಕಿಸ್ಟ್ರಿಗೆ ಕೂಡ ಹೋಗ್ಲಿಕ್ಕೆ ಆಗದಿದ್ದ ಜಾಗಕ್ಕೆ ನನ್ನ ಯೇಸುವಿಗೆ ಹೋಗ್ಲಿಕ್ಕೆ ಆಗತ್ತೆ. ಏಕೆಂದ್ರೆ ಈ ಶರೀರ ದೇವರ ಆಲಯ, ಇದನ್ನು ಸೃಷ್ಟಿ ಮಾಡಿದ್ದು ನನ್ನ ಯೇಸು. ನನ್ನ ಯೇಸುವಿಗೆ ಮಾತ್ರನೇ ನನ್ನನ್ನು ನಿನ್ನನ್ನು ಸರಿ ಮಾಡಲಿಕ್ಕೆ, ನನ್ನನ್ನು ನಿನ್ನನ್ನು ಸೌಖ್ಯ ಪಡಿಸ್ಲಿಕ್ಕೆ, ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಯೇಸುವಿಗೆ ಮಾತ್ರ ಸಾಧ್ಯ. ಅದೊಂದು ಯಾವಾಗಲೂ ನಾನು ನೀನು ನೆನೆಸ್ಕೊಳ್ಬೇಕು. ನಾವು ಯಾವ ಕೌನ್ಸಿಲರ್ ಹತ್ರ ಹೋಗ್ಲಿ, ಯಾರ ಹತ್ರನೇ ಹೋಗ್ಲಿ ಪ್ರಿಯರೇ, ಆದ್ರೆ ತಲೆ ಮೇಲೆ ಯಾರು ಹತ್ತಿ ಕೂತ್ರು ಯಾರಿಗೂ ಸೌಖ್ಯ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವ ಮನುಷ್ಯನಿಗೆ ಸೌಖ್ಯ ಕೊಡ್ಲಿಕ್ಕೆ ಆಗಲ್ಲ. ಸೌಖ್ಯ ಕೊಡ್ಲಿಕ್ಕೆ ಆಗೋದು ಯೇಸುವಿಗೆ ಮಾತ್ರನೇ, ಸೌಖ್ಯ ಕೊಡ್ಲಿಕ್ಕೆ ಆಗೋದು ಯೇಸುವಿಗೆ ಮಾತ್ರನೇ. ನನಗೆ ಗೊತ್ತು, ಡಿಪ್ರೆಷನ್ ಅಲ್ಲಿ ಹೋಗುವವರು ಅನೇಕ ದುಶ್ಚಟಕ್ಕೆ ಒಳಗಾಗ್ತಾರೆ, ದುರ್ಗುಣಗಳಿಗೆ ಅಡಿಯಾಳಾಗ್ತಾರೆ ಪ್ರಿಯರೇ. ಆ ಡಿಪ್ರೆಷನ್ ಅಂತ ಹೇಳುವಂತ ಆ ಸಮಯ ಉಂಟಲ್ಲ, ಅದು ಅಲ್ಪ ಸಮಯ ಅಷ್ಟೇ. ಅಷ್ಟರೊಳಗೆ ನಿಮ್ಮನ್ನು ನೀವು ಗೆಲ್ಲದಿದ್ರೆ ಯಾವುದಾದರೂ ಒಂದು ಕೆಟ್ಟ ಇದಕ್ಕೆ ಹೋಗಿ ಪಾತಾಳದಲ್ಲಿ ಬಿದ್ದು ಹೋದ್ರೆ ಮತ್ತೆ ನರಕನೇ ಗತಿ. ಡಿಪ್ರೆಷನ್ ಅಲ್ಲಿ ನಾನು ನೀನು ಸತ್ರೆ ನಾವು ನರಕಕ್ಕೆ ಹೋಗ್ಬೇಕು ಅಂತಿಲ್ಲ, ದೇವರು ನಮಗೆ ಸ್ವರ್ಗ ಕೊಡ್ತಾರೆ. ಅರ್ಥ ಆಗ್ತಾ ಉಂಟಲ್ಲ? ನಾನು ನೀನು ಒಳ್ಳೆಯವರಾಗಿ ಬದುಕಿದ್ರೆ, ನಾನು ನೀನು ಯೇಸುವಿಗೆ ಸಾಕ್ಷಿಯಾಗಿ ಬದುಕಿದ್ರೆ, ಡಿಪ್ರೆಷನ್ ಅಲ್ಲಿ ಇದ್ರೂ ಕೂಡ, ರೋಗದಲ್ಲಿ ಇದ್ರೂ ಕೂಡ, ಕಾಯಿಲೆಯಲ್ಲಿ ಇದ್ರೂ ಕೂಡ ನಮಗೆ ಸ್ವರ್ಗ ಸಿಗುತ್ತೆ. ಆದ್ರೆ ಡಿಪ್ರೆಷನ್ ಅಲ್ಲಿ ಇದ್ದು ಪಾಪದಲ್ಲಿ ಬಿದ್ದು ಹೋದ್ರೆ, ಯಾವುದಾದ್ರೂ ದುಶ್ಚಟ ದುರ್ಗುಣಕ್ಕೆ ಅಡಿಯಾಳಾಗಿ ನಾವು ಬಿದ್ದು ಹೋದ್ರೆ, ಅಲ್ಲಿಂದ ಬರುವ ಮೊದಲು ಪಶ್ಚಾತ್ತಾಪ ಪಡುವ ಮೊದಲು ನಾನು ನೀನು ಸತ್ತು ಹೋದ್ರೆ ನನ್ನ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ? ಅದು ನನಗೂ ನಿನಗೂ ಸರಿ ಗೊತ್ತಿರಬೇಕು ಪ್ರಿಯರೇ, ನನಗೂ ನಿನಗೂ ಸರಿ ಗೊತ್ತಿರಬೇಕು. ನಾನು ಹೇಳ್ತೀನಿ, ನೀನು ಯಾವುದಾದ್ರೂ ಒಂದು ಕುಟುಂಬದಿಂದ ಯಾರಾದ್ರೂ ನಿನ್ನನ್ನು ಬೇರ್ಪಡಿಸ್ತಾ ಇದ್ದಾರೆ, ನಿನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ಯಾರಾದ್ರೂ ನೀನು ತುಂಬಾ ನಿಮ್ಮ ತಂದೆನೋ ತಾಯಿನೋ ಅಥವಾ ಮಕ್ಕಳು, ಸಹೋದರ ಸಹೋದರಿ, ಬಾಳ ಸಂಗಾತಿ ಯಾರಾದ್ರೂ ನೀನು ತುಂಬಾ ಪ್ರೀತಿ ಮಾಡ್ತೀವಿ, ಕೆಲವು ಸ್ನೇಹಿತರು ಪ್ರೀತಿ ಮಾಡ್ತಾ ಇದ್ದಾರೆ, ಅವ್ರು ನಿನ್ನ ಬಿಟ್ಟು ಹಗಲಿ ಹೋದ್ರು, ದೇವರ ಹತ್ರ ಹೋದ್ರು, ಆ ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ, ಯಾರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಮನಸ್ಸಿನಲ್ಲೇ ಕೊರಗಿ ಊಟ ಸೇರಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಹೀಗೆ ಮುದ್ದುಡಿ ಮಲ್ಕೋಬೇಕು ಅನ್ಸುತ್ತೆ. ಯಾರು ಮಾತಾಡಿಸಿದ್ರು ಏನು ಸಾಂತ್ವನ ಆಗಲ್ಲ, ದೇವರು ವಾಕ್ಯ ಕೇಳಿದ್ರೆ ಏನು ಅನುಭವ ಆಗಲ್ಲ, ಪರಂಪ್ರಸಾದ್ ಮುಂದೆ ಕೂತ್ರು ಏನು ಅನುಭವ ಆಗ್ತಾ ಇಲ್ಲ. ಅಂತ ಸಮಯದಲ್ಲಿ ಸುಮ್ಮನೆ ಹೋಗಿ
ಸಾಧ್ಯ ಆದರೆ ಪರಮಪ್ರಸಾದದ ಮುಂದೆ ಕೂರು, ಪರಮಪ್ರಸಾದದ ಮುಂದೆ ಕೂರು. ನೋಡು, ಈಗ ಮಳೆಗಾಲ, ನಾನಿಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಮಳೆ ಬರ್ತಾ ಇದೆ ಹೊರಗಡೆ. ಓಕೆ, ಆ ಮಳೆಯಲ್ಲಿ ಹೋಗಿ ನಿಂತರೆ ನಿನಗೆ ಇಷ್ಟ ಇದ್ದು ನೀನು ನಿಂತರು, ಇಷ್ಟ ಇಲ್ಲದೆ ನಿಂತರು ಮಳೆ ಬಂದಾಗ ನಿನ್ನ ನೆನಿತ್ಯ. ಅದೇ ರೀತಿ ಬೇಸಿಗೆಯಲ್ಲಿ ನೀನು ಹೋಗಿ ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿನಗೆ ಹೋಗಿ ಇಷ್ಟ ಇದ್ರೂ ಇಷ್ಟ ಇಲ್ಲದೆ ನಿಂತ್ಕೊಂಡ್ರು ಆ ಸೂರ್ಯನ ಶಾಖ ನಿನ್ನ ಮೇಲೆ ತಾಗುತ್ತೆ. ಚಿಕ್ಕ ಮಕ್ಕಳು ಜ್ವರ ಎಲ್ಲ ಬಂದಿರ್ತದೆ, ಹುಷಾರು ತಪ್ಪಿರ್ತದೆ, ಮಕ್ಕಳಿಗೆ ಇಷ್ಟ ಇರಲ್ಲ ಟ್ಯಾಬ್ಲೆಟ್. ನಾವು ಕೈ ಕಟ್ಟಿ ಕಾಲು ಕಟ್ಟಿ ಬಾಯಿಯೆಲ್ಲ ಹಿಂಗೆ ಓಪನ್ ಮಾಡಿ ಬಾಯಿಗೆ ಹಾಕ್ತೀವಿ ಮೆಡಿಸಿನ್, ಆದರೂ ಮಗುವಿಗೆ ಸೌಖ್ಯ ಸಿಗುತ್ತೆ. ಹೌದಲ್ಲ? ಅದು ಔಷಧಿಯ ಗುಣ, ಸೌಖ್ಯ ಕೊಡೋದು. ಅದು ಸೂರ್ಯನ ಗುಣ, ಶಾಖ ಕೊಡೋದು. ಮಳೆಯ ಗುಣ, ನಿನ್ನನ್ನು ತೋಯಿಸೋದು. ಅದೇ ರೀತಿಯಲ್ಲಿ ಯೇಸುವಿನ ಗುಣ ನಿನಗೆ ಸೌಖ್ಯ ಕೊಡೋದು, ನನಗೂ ನಿನಗೂ ಸೌಖ್ಯ ಕೊಡೋದು, ಬಿಡುಗಡೆ ಕೊಡೋದು, ಅಭಿಷೇಕಿಸೋದು, ಸಂತೈಸುವಿಕೆಯ ಸುರಿಮಳೆಯನ್ನು ಸುರಿಸೋದು ಪ್ರಿಯರೇ. ಹಾಗಾಗಿ ಏನೇ ಬರಲಿ ಹೋಗಿ ಯೇಸುವಿನ ಸನ್ನಿಧಿಯಲ್ಲಿ ಕೂತ್ಕೋ. ಸಾಧ್ಯ ಆದರೆ ಡೈಲಿ ಬಲಿಪೂಜೆಯಲ್ಲಿ ಭಾಗವಹಿಸು. ಸಾಧ್ಯ ಆದರೆ ಡೈಲಿ ಬೈಬಲ್ ಓದು. ಅದು ನಿನಗೆ ಬಿಡುಗಡೆ ಕೊಡುತ್ತೆ. ಏನು ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸೊಳಗೆ ಅಷ್ಟು ಭಾರ ಇದೆ, ಅಷ್ಟು ದುಃಖ ಇದೆ, ಅಳು. ಯಾವ ಮನುಷ್ಯರ ಮುಂದೆ ಅಳಬೇಡ, ಏನು ಪ್ರಯೋಜನ ಇಲ್ಲ. ನಿನ್ನ ಕಣ್ಣೀರಿಗೆ ಈ ಲೋಕದಲ್ಲಿ ಯಾರು ಬೆಲೆ ಕಲ್ಪಿಸಲ್ಲ. ನಿನ್ನ ಕಣ್ಣೀರು, ಒಂದೊಂದು ಹನಿ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿಟ್ಟು ಅದಕ್ಕೆ ಬೆಲೆ ಕಟ್ಟುವಂತಹ ಒಂದು ಬೆಲೆ, ಆ ಒಂದು ಸಾಂತ್ವನ ಸಂತೈಸುವಿಕೆಯ ಹೃದಯ ಉಳ್ಳದು ಯೇಸುವಿಗೆ ಮಾತ್ರನೇ. ಆ ಯೇಸುವಿನ ಮುಂದೆ ಅಳು, ಎಷ್ಟು ಬೇಕಾದರೂ ಹೃದಯ ತೆರೆದು ಅಳು ನೀನು. ಆ ಎಲ್ಲ ಕಣ್ಣೀರು ಯೇಸುವಿನ ಪಾದ ತೊಳಿರಿ. ಯೇಸುವೆ, ಬಂದಿದ್ದೀನಿ ಸ್ವಾಮಿ, ನಿನ್ನ ಮಗನಾಗಿ ನಿನ್ನ ಸನ್ನಿಧಿಯಲ್ಲಿ ಇದ್ದೀನಿ ಸ್ವಾಮಿ. ಈ ಭಾರದಿಂದ, ಈ ನೋವಿನಿಂದ ನನ್ನನ್ನು ಬಿಡುಗಡೆ ಮಾಡು ಯೇಸುವೆ ಅಂತೇಳಿ ನೀನು ಯೇಸುವಿನ ಸನ್ನಿಧಿಯಲ್ಲಿ ಅಳು. ನನ್ನಿಂದ ಆಗ್ತಾ ಇಲ್ಲ ಯೇಸುವೆ ಅಂತ ಯೇಸುವಿಗೆ ಮೊರೆ ಇಡು. ಯಾವ ಮನುಷ್ಯರ ಮುಂದೆ ಮೊರೆ ಇಟ್ಟು ಏನು ಪ್ರಯೋಜನ ಇಲ್ಲ. ನಾವು ತುಂಬ ಮಂದಿ, ನನಗೆ ಪ್ರೇಯರ್ ಎಲ್ಲ ಬರ್ತದೆ, ನನಗೆಲ್ಲ ಗೊತ್ತುಂಟು, ಯಾರು ಏನು ಹೇಳಿದ್ರು ಅದನ್ನು ತೆಕ್ಕೊಳ್ಳೋಕ್ಕಾಗದೆ, ನನಗೆ 2 ಕೊಂಬು 4 ಬಾಲ, ಏನು ಪ್ರಯೋಜನ ಇಲ್ಲ. ಇವತ್ತು ಸತ್ತರೆ ಒಂದು ಇಡೀ ಮಣ್ಣು ಅಷ್ಟೇ. ಸರಿಯಾಗಿ ಆಗಿದ್ರೆ 6 ಅಡಿ 3 ಅಡಿ, ಇಲ್ಲದಿದ್ರೆ ಬಂಡೆಕಲ್ಲ ಏನಾದರೂ ಸಿಕ್ಕಿದ್ರೆ 4 ಅಡಿ ಅಷ್ಟೇ ಮನುಷ್ಯಂದು. ಇವತ್ತು ಸತ್ತರೆ ನಾಳೆ ಹುಳಕ್ಕೆ ಆಹಾರವಾಗುವಂಥ ಶರೀರ. ಆದರೆ ನನ್ನ ನಿನ್ನ ಆತ್ಮ ರಕ್ಷಣೆ ಹೊಂದಬೇಕು. ಯಾವ ಕಾರಣಕ್ಕೂ ಲೆಂಟಲ್ಲಿ ಫಾದರ್ ಫ್ರಾಂಕ್ಲಿನ್ ಟಾಕ್ ಕೊಡುವಾಗ ಹೇಳಿದ ಒಂದು ಮಾತು ನನ್ನ ತಲೆಯಲ್ಲಿ ಸರಿ ಕೂರ್ತು. ಯಾವ ಕಾರಣಕ್ಕೂ ಸ್ವರ್ಗ ಸಾಮ್ರಾಜ್ಯನ ಕಳ್ಕೋಬಾರ್ದು ನಾವು ಅಂತ. ಹೌದು ಪ್ರಿಯರೇ, ಅದು ಮೊದಲಿಂದಲೂ ತಲೆಯಲ್ಲಿದ್ರು, ಅದು ಫಾದರ್ ಹೇಳಿದ ಆ ಒಂದು ಸೆಂಟೆನ್ಸ್ ನನ್ನ ತಲೆಯಲ್ಲಿ ಕೂತ್ಕೊಳ್ತು ಅವತ್ತಿಂದ. ಯಾವ ಕಾರಣಕ್ಕೂ ಸ್ವರ್ಗ ಸಾಮ್ರಾಜ್ಯ ನಾವು ಕಳ್ಕೊಳ್ಳೇಬಾರ್ದು. ನೋಡಿ, ಇವತ್ತು ಹೇಳ್ತಾರೆ, ನಾನು ಆ ಧ್ಯಾನಕ್ಕೆ ಹೋದೆ, ನಾನು ಈ ಧ್ಯಾನಕ್ಕೆ ಹೋದೆ, ನಾನು ಬೆಳವಣಿಗೆಯ ಧ್ಯಾನಕ್ಕೆ ಹೋದೆ, ನಾನು ಆಳವಾದ ಧ್ಯಾನಕ್ಕೆ ಹೋದೆ. ಯಾವುದೇ ಹೋಗ್ಲಿ, ನಿನಗೆ ಸಾವಿರ ವಾಕ್ಯಗಳು ಗೊತ್ತಿರಲಿ, ನನ್ನ ನಿನ್ನ ಆತ್ಮ ಶುದ್ಧೀಕರಿಸದಿದ್ರೆ, ನನ್ನ ನಿನ್ನ ಆತ್ಮದಲ್ಲಿ ಯೇಸುವನ್ನು ಪ್ರತಿಷ್ಠಾಪಿಸದಿದ್ರೆ, ನನ್ನ ನಿನ್ನ ಆತ್ಮದಲ್ಲಿ ಯೇಸುವಿಗೆ ಸ್ಥಾನಮಾನ ಇಲ್ಲದಿದ್ರೆ, ನನ್ನ ನಿನ್ನ ಆತ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಅದು ಏನು ಹೇಳೋದು, ಆ ಒಂದು ರೈಟ್ ಇಲ್ಲದಿದ್ರೆ, ಆ ಒಂದು ಅರ್ಹತೆ ಇಲ್ಲದಿದ್ರೆ, ನಾನು ಎಷ್ಟು ಧ್ಯಾನದಲ್ಲಿ ಭಾಗವಹಿಸಿ ಏನು ಪ್ರಯೋಜನ, ಎಷ್ಟು ಟಾಕ್ಸ್ ಕೇಳಿ ಏನು ಪ್ರಯೋಜನ, ಎಷ್ಟು ಬೈಬಲ್ ಓದಿ ಏನು ಪ್ರಯೋಜನ, ಎಷ್ಟು ವಾಕ್ಯಗಳು ಗೊತ್ತಿದ್ದು ಏನು ಪ್ರಯೋಜನ, ಎಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿ ಏನು ಪ್ರಯೋಜನ, ಎಷ್ಟು ಕೈ ಮೇಲೆ ಹಾಕಿ ಸ್ತುತಿ ಮಾಡಿ ಏನು ಪ್ರಯೋಜನ, ಎಷ್ಟು ಧ್ಯಾನಕೂಟಗಳನ್ನು ನಡೆಸಿಕೊಟ್ಟು ಏನು ಪ್ರಯೋಜನ. ಫಸ್ಟ್ ನನ್ನ ನಿನ್ನ ಆತ್ಮ ಶುದ್ಧೀಕರಿಸೋದು ಹೇಗೆ? ಯೇಸುವಿಗೆ ಒಪ್ಪಿಸಿಕೊಡೋದು. ನಾನು ನೀನು ಬಲಹೀನರು ಇರ್ಬೋದು, ಯೇಸುವಿಗೆ ಗೊತ್ತುಂಟು. ಯೇಸುವೆ, ಒಪ್ಪಿಸಿಕೊಡ್ತಿದ್ದೀನಿ ಸ್ವಾಮಿ, ಶುದ್ಧೀಕರಿಸು ಅಂತ ಕೇಳ್ಕೊಳ್ಳುವ. ನಾವು ಕಂಪ್ಲೀಟ್ ಸರೆಂಡರ್ ಆಗುವ ಒಂದು ಮಗು ರೀತಿಯಲ್ಲಿ. ಆ ಒಂದು ಮಗು ನೋಡಿ, ಏನಾದರೂ ತಪ್ಪು ಮಾಡಿದ ತಕ್ಷಣ ಅಮ್ಮನ ಹತ್ರ ಬಂದು ಏನು ಹೇಳುತ್ತೆ, ಮಮ್ಮಿ ಸಾರಿ ಮಮ್ಮಿ, ಲವ್ ಯು ಮಮ್ಮಿ ಹೇಳುವಾಗ ಅಮ್ಮನ ಮನಸ್ಸೇನು ಮಾಡ್ದ ಅಂತ ಹೇಳಿ ಪುನಃ 2 ಬಿಡ್ತಾರ? ಇಲ್ಲ, ಅಪ್ಪಿಕೊಳ್ತಾರೆ, ಮುತ್ತಿಕ್ತಾರೆ. ಹೌದಾನೆ? ದುಂದುಗಾರ ಮಗನನ್ನು ಮುತ್ತಿಕ್ಕಿ ಅಪ್ಪಿ, ಕೈಗೆ ಉಂಗುರ ತೊಡಿಸಿ, ಕಾಲಿಗೆ ಚಪ್ಪಲಿ ಕೊಡಿಸಿ, ಹೊಸ ಬಟ್ಟೆ ಹಾಕಿ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ ಅದೇ ಅಪ್ಪನೇ ನನ್ನ ನಿನ್ನ ಅಪ್ಪ. ಆ ಅಪ್ಪನ ಸನ್ನಿಧಿಗೆ ಬರುವ ಯಾವ ಡಿಪ್ರೆಷನ್ ಅವರಿಗೆ ಲೆಕ್ಕಕ್ಕೇನೆ ಇಲ್ಲ ರೀ. ನನ್ನ ನಿನ್ನ ಚಿಂತೆ ಅವರಿಗೆ ಕ್ಯಾರೇ ಇಲ್ಲ. ಅದನ್ನ ಒತ್ತುಕೊಂಡು ತಲೆಯಲ್ಲಿ ಮೆರೆದು ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ಯೇಸು. ಇಲ್ಲದಿದ್ರೆ ಅವರ ಶಿಲುಬೆ ಮರಣಕ್ಕೆ ಅರ್ಥನೇ ಇಲ್ಲ.
ನನ್ನನ್ನು ನಿನ್ನನ್ನು ಅದೇ ನೋವಿನಲ್ಲೇ, ಅದೇ ನರಕದಲ್ಲೇ, ಅದೇ ಕಷ್ಟದಲ್ಲೇ, ಅದೇ ಡಿಪ್ರೆಷನಲ್ಲೇ, ಅದೇ ಬಲಹೀನತೆಯಲ್ಲಿ ನಾನು ನೀನು ಅವ್ರನ್ನು ಕೂಗಿ ಕರೀತಾ ಇದ್ರು, ಒದ್ದಾಡುವ ಹಾಗೆ ಮಾಡಿದ್ರೆ ಅವರ ಶಿಲುಬೆ ಮರಣಕ್ಕೆ ಅರ್ಥನೇ ಇಲ್ಲ. ಅವರು ನನ್ನನ್ನು ನಿನ್ನನ್ನು ಅಪ್ಪಿಕೊಳ್ತಾರೆ ಪ್ರಿಯರೇ, ಮುದ್ದಾಡ್ತಾರೆ. ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರು. ಆ ಯೇಸು ಹತ್ರ ಬನ್ನಿ. ಕಣ್ಣುಗಳನ್ನ ಮುಚ್ಚಿ 2 ಕರಗಳನ್ನು ಹೃದಯದ ಮೇಲೆ ಇಟ್ಟು, ಸಾಧ್ಯವಾದರೆ ಮೊಣಕಾಲೂರಿ, ಯೇಸುವೆ ಸಮರ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಮನಸ್ಸಿನ ಭಾರವನ್ನು ಸಮರ್ಪಿಸ್ತಿದ್ದೇನೆ ಯೇಸುವೆ. ನೋವು, ನಿರಾಶೆ, ಸೋಲು, ವೇದನೆಯನ್ನು ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿ. ಕಷ್ಟ ದುಃಖಗಳನ್ನು ಸಮರ್ಪಿಸ್ತಾ ಇದ್ದೇನೆ ಯೇಸುವೆ. ತಲೆಯಲ್ಲಿರುವ ಎಲ್ಲ ಚಿಂತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿ. ಎಲ್ಲ ಭಾರಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಕರುಣೆ ಕೃಪೆಯಿಂದ ನನ್ನನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಮನಸ್ಸಿನ ಎಲ್ಲ ವೇದನೆ ಯೇಸುವೆ, ಚಿಂತೆ, ಕಣ್ಣೀರು ಎಲ್ಲ ಈ ನಿಮಿಷದಲ್ಲಿ ನಾನಾಗಿರುವ ಜಾಗದಲ್ಲಿ, ನಾನಾಗಿರುವ ಅವಸ್ಥೆಯಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಒಪ್ಪಿಸಿಕೊಡಿ ಪ್ರಿಯರೇ. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು, ಬೆನ್ನತ್ತಿ ಪ್ರೀತಿ ಮಾಡುವ ದೇವರು, ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು ನನ್ನ ನಿನ್ನ ಸಮೀಪದಲ್ಲಿದ್ದಾರೆ, ನನ್ನ ನಿನ್ನ ಪಕ್ಕದಲ್ಲಿದ್ದಾರೆ, ಅಪ್ಪಿಕೊಂಡಿದ್ದಾರೆ, ತಲೆ ಸವರ್ತಾ ಇದ್ದಾರೆ. ಮಗಳೇ ನಿನಗೆ ಏನು ಬೇಕು ಅಂದು ಬಾರ್ತಿಮೆಯನ್ನು ನೋಡಿ ಯೇಸು ಕೇಳಿದ್ರು, ಹುಟ್ಟು ಕುರುಡನನ್ನು ನೋಡಿ ಯೇಸು ಕೇಳಿದ್ರು, ಮಗಳೇ ನಿನಗೆ ಏನು ಬೇಕು ಅಂತ. ಅವನು ಹೇಳಿದ, ಸ್ವಾಮಿ ನನಗೆ ಕಣ್ಣು ಬೇಕು. ಇವತ್ತು ನಿನ್ನ ಬಳಿ ಕೇಳ್ತಾ ಇದ್ದಾರೆ, ನನ್ನ ಬಳಿ ಕೇಳ್ತಾ ಇದ್ದಾರೆ, ಮಗಳೇ ನಿನಗೆ ಏನು ಬೇಕು? ಮಾತಾಡಿ ಯೇಸು ಹತ್ರ. ಮನುಷ್ಯರ ಹತ್ರ ಮಾತಾಡಿದ್ದೀವಿ, ಎಷ್ಟೋ ಜನರ ಹತ್ರ ನನಗಾಗಿ ಪ್ರಾರ್ಥಿಸಿ ಅಂತ ಕೇಳ್ಕೊಂಡಿದ್ದೀವಿ. ಈ ನಿಮಿಷ ನೀನು ಪ್ರಾರ್ಥಿಸುವ ವೇಳೆ ಇದು, ನಿನಗೆ ಬಿಡುಗಡೆ ಸಿಕ್ಕುವ ಸಮಯ ಇದು. ನೀನು ಪ್ರಾರ್ಥಿಸು, ಯೇಸುವೆ ನನಗೆ ಬಿಡುಗಡೆ ಬೇಕು ಸ್ವಾಮಿ. ಈ ಆಂತರಿಕ ಗಾಯದಿಂದ ನನಗೆ ಬಿಡುಗಡೆ ಬೇಕು ಸ್ವಾಮಿ. ಈ ಮನಸ್ಸಿನ ನೋವಿನಿಂದ ನನಗೆ ಬಿಡುಗಡೆ ಬೇಕು ಯೇಸುವೆ. ಈ ಚಿಂತೆಯಿಂದ ನನಗೆ ಬಿಡುಗಡೆ ಬೇಕು ಸ್ವಾಮಿ. ಈ ದುಃಖದಿಂದ, ಭಾರದಿಂದ ನನಗೆ ಬಿಡುಗಡೆ ಬೇಕು ಯೇಸುವೆ. ಅನೇಕ ವರ್ಷಗಳಿಂದ ಟ್ಯಾಬ್ಲೆಟ್ ತಕೊಂಡು ಸಾಕಾಗಿದೆ ಯೇಸುವೆ. ಎಲ್ಲದರಿಂದ ನನಗೆ ಬಿಡುಗಡೆ ಬೇಕು ಸ್ವಾಮಿ. ಯೇಸುವೆ ನೀನು ಕರುಣಾಮಯಿ ಸ್ವಾಮಿ. ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ನಿಮ್ಮ ಆಶೀರ್ವಾದದ ಮಳೆಯನ್ನು ನನ್ನ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬ ನಿಮ್ಮ ರಕ್ತದ ಕೋಟೆಯಲ್ಲಿ ಬಂಧಿಸಿ, ಕಾವಲದೂತರ ಸಂರಕ್ಷಣೆಯಲ್ಲಿ ಕಾಪಾಡಿ, 91ನೇ ಕೀರ್ತನೆಯ ಪವಿತ್ರ ಗ್ರಂಥದ ಸಕಲ ವಾಗ್ದಾನಗಳಿಂದ ಅನುಗ್ರಹಿಸಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಅವಶ್ಯಕತೆಗಳು ನಿಮ್ಮ ನಾಮದಲ್ಲಿ ಸಂಧಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಮತ್ತೆ ಮರಿಯಮ್ಮನವರೇ, ಸಕಲ ಸಂತರೇ, ದೂತರೇ, ನಮ್ಮೆಲ್ಲರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಯೇಸುವಿನ ವರಪ್ರಸಾದ ಸುರಿಮಳೆಯಂತೆ ಸುರಿಯಲಿ. ಎಲ್ಲರ ಅವಶ್ಯಕತೆಗಳು ಯೇಸುನಾಮದಲ್ಲಿ ಸಂಧಿಸಲ್ಪಡಲಿ. ಎಲ್ಲ ಭಾರ, ಚಿಂತೆ, ನೋವು, ನಿರಾಶೆ, ಸೋಲು, ವೇದನೆಗಳು ಯೇಸುನಾಮದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ಕೆಟ್ಟದುಗಳು ಯೇಸುವಿನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ಮಿನಿಸ್ಟ್ರಿಗಾಗಿ, ಪ್ರೋಲೈಫ್ ಮಿನಿಸ್ಟ್ರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ. ನಾನು ನಿಮಗಾಗಿ, ನಿಮ್ಮೆಲ್ಲ ಅವಶ್ಯಕತೆಗಳಿಗಾಗಿ, ನಿಮ್ಮ ಪ್ರಾರ್ಥನೆ, ಬೇಡಿಕೆ, ಕೋರಿಕೆಗಳಿಗಾಗಿ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋಲೈಫರ್. ದಿವ್ಯವಾಣಿ